ಕೇಂದ್ರ ಸರ್ಕಾರವು ಕೋವಿಡ್ ನಿಯಂತ್ರಿಸಲು ವಿಫಲವಾಗಿದೆ. ಮೋದಿ ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚಲು ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ಮೂಲಕ ಜನರ ಸಮಸ್ಯೆ ಮರೆಮಾಚಲು ಪ್ರಯತ್ನಿಸುತ್ತಿದೆ. ಆದ್ದರಿಂದ ಸಿಪಿಎಂ ಪಕ್ಷ ದೇಶದಾದ್ಯಂತ 16 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಗಸ್ಟ್ 24ರಿಂದ 29ರವರೆಗೆ ಮೂಡಬಿದ್ರೆ ತಾಲೂಕಿನ ವಿವಿಧ ಕಡೆ ಪ್ರತಿಭಟನೆ ಹಾಗೂ ಹಕ್ಕೊತ್ತಾಯ ನಡೆಸಲಿದ್ದೇವೆ ಎಂದು ಸಿಪಿಎಂ ರಾಜ್ಯ ಸಮಿತಿಯ ಸದಸ್ಯ ಕೆ ಯಾದವ್ ಶೆಟ್ಟಿ ತಿಳಿಸಿದರು. ದೇಶದಲ್ಲಿ 50,000ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಮಂದಿ ಸೋಂಕಿಗೆ ಒಳಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋರಾಟದಿಂದ ಬಂದಂತಹ ರೈತರ ಪರ, ಕಾರ್ಮಿಕರ ಪರ ಕಾನೂನನ್ನ ಸುಗ್ರೀವಾಜ್ಞೆ ಮುಖಾಂತರ ತಂದು ಬಡವರ, ಕಾರ್ಮಿಕರ, ರೈತರ ವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರವು ಪದೇ ಪದೇ ಈ ದೇಶದ ಜನರಿಗೆ ಯಾವೆಲ್ಲ ಸೌಕರ್ಯ ಮಾಡಬೇಕು ಎಂದು ಒತ್ತಾಯ ಮಾಡ್ತಾರೆ. ಜನವರಿ 31ನೇ ತಾರೀಕು ಪ್ರಥಮ ಕೊರೋನಾ ಬಂತು. ಆ ನಂತರದ ಅವಧಿಯಲ್ಲಿ ಸುಮಾರು 2 ತಿಂಗಳಾಯಿತು. 50,000 ಜನ ಪ್ರಾಣ ತೆಗೆದಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕೊರೋನಾಕ್ಕೆ ಒಳಗಾಗಿದೆ. ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡೋದು, ಈ ಪ್ರಮುಖ ಹೋರಾಟಕ್ಕೆ ತಾವೆಲ್ಲರೂ ಕೂಡ ನಮಗೆ ಬೆಂಬಲ ಕೊಡಬೇಕು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಲೆಯಲ್ಲಿ ಸಿಪಿಎಂ ಪಕ್ಷದ ಪ್ರತಿಭಟನೆ ಆಗ್ತದೆ. ಭಾಳಷ್ಟು ಜನ ಸೇರ್ತಾ ಇದ್ದಾರೆ, ಭಾಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಬ್ಬ ಹೋಟೆಲ್ ಮಾಲಕರ ಹತ್ರ ಕೇಳಿದ್ರೆ ವ್ಯಾಪಾರ ಇಲ್ಲ ಅಂತ, ಒಬ್ಬ ಆಟೋ ಚಾಲಕ ಕೇಳಿದ್ರೆ 200-300 ರೂಪಾಯಿ ಬರೋದಿಲ್ಲ ಯಾರವನ್ನ ಅಂತ ಹೇಳ್ತಾರೆ. ಒಬ್ಬ ಅಂಗಡಿಯವನಿಗೆ ನಮಗೆ ಈಗ ಅರ್ಧದಷ್ಟು ವ್ಯಾಪಾರ, 10% ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ. ಆದರೆ ಜನರ ಸಂಕಷ್ಟವನ್ನು ಮರೆಮಾಚಿ, ಜನರ ಸಂಕಷ್ಟದ ಬಗ್ಗೆ ಗಮನ ಕೊಡದೆ ಭಾವನಾತ್ಮಕ ವಿಷಯಗಳ ಬಗ್ಗೆ ಮೋದಿ ಬೇರೆ ಬೇರೆ ಭಾವನಾತ್ಮಕ ವಿಷಯವನ್ನು ತೆಗೆದುಕೊಳ್ಳಬೇಕು. ತಪ್ಪಾಲೆ ತಟ್ಟಬೇಕು, ದೀಪಾವಳಿ ಬೆಳೆಸಿ, ಇದರಿಂದ ಕರೋನಾ ಆಗಲಿಲ್ಲ, ಸೈಂಟಿಫಿಕ್ ಆಗಿ ಯೋಜನೆ ಮಾಡಬೇಕು ಅನ್ನೋದಕ್ಕೆ ಸಿಪಿಎಂ ಪಕ್ಷ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದೆ. ಈ ಸಂದರ್ಭದಲ್ಲಿ ಸಿಪಿಎಂ ಮೂಡಬಿದ್ರೆ ಕಾರ್ಯದರ್ಶಿ ರಮಣಿ, ತಾಲೂಕು ಸಮಿತಿಯ ಸದಸ್ಯರಾದ ಸುಂದರ್ ಶೆಟ್ಟಿ, ಗಿರಿಜಾ, ಶಂಕರ್ ವಾಲ್ಪಾಡಿ ಹಾಜರಿದ್ದರು.